ಮಾಣಿ ಮೈಸೂರು ರಾಜ್ಯ ಹೆದ್ದಾರಿಯ ಪುತ್ತೂರು ಪತ್ರಾವೋ ಜಂಕ್ಷನ್ ಇದೀಗ ಅಪಾಯದ ಕೇಂದ್ರ ಬಿಂದುವಾಗಿ ಬದಲಾಗಿದೆ. ಪ್ರತಿದಿನವೂ ಇಲ್ಲಿ ಒಂದಲ್ಲ ಒಂದು ಅಪಘಾತ ಸಂಭವಿಸುತ್ತಿದ್ದು ಹತ್ತಾರು ಜೀವಗಳು ಅಪಘಾತಗಳಿಗೆ ಬಲಿಯಾಗಿದೆ. ಈ ಸ್ಥಳದಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಿಸಲಾಗಿರುವ ವೃತ್ತದಿಂದಾಗಿ ಪುತ್ತೂರು ಪೇಟೆಯಿಂದ ಬರುವ ವಾಹನಗಳು ಹಾಗೂ ರಾಜ್ಯ ಹೆದ್ದಾರಿಯಲ್ಲಿ ಹಾದು ಹೋಗುವ ವಾಹನಗಳಲ್ಲಿ ಉಂಟಾಗ್ತಾ ಇರುವಂತಹ ಗೊಂದಲವೇ ಈ ಜಂಕ್ಷನ್ ಮರಣಕೂಪವಾಗಲು ಕಾರಣವಾಗ್ತಾ ಇದೆ. ಮಾಣಿ ಮೈಸೂರು ಸಂಪರ್ಕಿಸುವ ರಾಜ್ಯ ಹೆದ್ದಾರಿಯಲ್ಲಿ ಬರುವ ಪುತ್ತೂರು ನಗರದ ಪತ್ರಾವೋ ವೃತ್ತ ಇದೀಗ ವಾಹನ ಸವಾರರಿಗೆ ಹಾಗೂ ಪಾದಚಾರಿಗಳಿಗೆ ಅಪಾಯಕಾರಿ ಸ್ಥಳವಾಗಿ ರೂಪುಗೊಂಡಿದೆ. ಮಾಣಿ ಮೈಸೂರು ರಾಜ್ಯ ಹೆದ್ದಾರಿಯ ಅಗಲೀಕರಣ ಹಾಗೂ ಅಭಿವೃದ್ಧಿ ಕಾಮಗಾರಿ ನಡೆದ ಬಳಿಕ ಪುತ್ತೂರು ನಗರದ ಮೂಲಕ ಮೈಸೂರು ಹಾದು ಹೋಗುವ ವಾಹನಗಳು ಇದೀಗ ಬೈಪಾಸ್ ರಸ್ತೆಯ ಮೂಲಕ ನೇರವಾಗಿ ತೆರಳುವ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಬೈಪಾಸ್ ರಸ್ತೆಯು ಪತ್ರಾವೋ ಸರ್ಕಲ್ ಬಳಿ ಪುತ್ತೂರು ನಗರದ ಬಳಿಗೆ ಬರುವ ರಸ್ತೆಯನ್ನ ಸೇರುತ್ತದೆ. ರಸ್ತೆ ಅಗಲೀಕರಣಗೊಂಡರೂ ಹಿಂದೆ ಇದ್ದ ವೃತ್ತ ಬೇಗಲು ಇರುವ ಕಾರಣ ಅತ್ಯಂತ ಅಗಲವಾದ ರಸ್ತೆಗೆ ಅತಿ ಕಿರಿದಾಗಿರುವ ಈ ವೃತ್ತ ಯಾವುದೇ ರೀತಿಯ ಪರಿಣಾಮ ಬೀರದ ಕಾರಣ ಪ್ರತಿನಿತ್ಯವೂ ಇಲ್ಲಿ ಒಂದಲ್ಲ ಒಂದು ಅವಘಡಗಳು ಸಂಭವಿಸುತ್ತಿದೆ. ಪುತ್ತೂರು ಪೇಟೆ ಕಡೆಯಿಂದ ಬರುವ ವಾಹನಗಳು ಹಾಗೂ ರಾಜ್ಯ ಹೆದ್ದಾರಿಯಲ್ಲಿ ಹಾದು ಹೋಗುವ ವಾಹನಗಳು ಸರಿಯಾದ ಮಾರ್ಗಸೂಚಿ ಇಲ್ಲದ ಕಾರಣ ಗೊಂದಲಕ್ಕೆ ಸಿಲುಕಿ ಈ ಜಂಕ್ಷನ್ ಇದೀಗ ಮರಣಕೂಪವಾಗಿ ಬದಲಾಗಿದೆ. ಅಲ್ಲದೆ ಪಾದಚಾರಿಗಳಿಗೂ ಯಾವ ಕಡೆಯಿಂದ ವಾಹನಗಳು ಬರುತ್ತಿವೆ ಎನ್ನುವ ಲೆಕ್ಕಾಚಾರವೂ ಸಿಗದ ಕಾರಣ ಹೆಚ್ಚಿನ ಸಂಖ್ಯೆಯ ಪಾದಚಾರಿಗಳು ಈ ಸರ್ಕಲ್ನಲ್ಲಿ ನಡೆಯುವ ಅಪಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಸರ್ಕಲ್ ಸರಿಯಾಗಿ ಇಲ್ಲ, ಮತ್ತು ಅದೇ ರೀತಿ ದಿನಗಳು ಆಕ್ಸಿಡೆಂಟ್ ಆಗ್ತಾ ಇದೆ. ಸಂಬಂಧಪಟ್ಟವರು ತಕ್ಷಣ ಆದಷ್ಟು ಬೇಗ ಇದನ್ನು ವ್ಯವಸ್ಥೆ ರೀತಿಯಲ್ಲಿ ಮಾಡಬೇಕು. ಮತ್ತು ದಿನಾಲು ಅಲ್ಲಿ ಸಿಗ್ನಲ್ ಕೂಡ ಇಲ್ಲ, ಯಾವುದೇ ವ್ಯವಸ್ಥೆ ಕೂಡ ಇಲ್ಲ. ದಿನಾಲು ಪ್ರತಿ ದಿವಸ ಕೂಡ ಆಕ್ಸಿಡೆಂಟ್ ಆಗ್ತಾ ಇರ್ತದೆ. ಮತ್ತು ಟ್ರಾಫಿಕ್ ರೂಲ್ಸನ್ನು ಕೂಡ ಪಾಲಿಸೋದು ಸ್ವಲ್ಪ ಕಮ್ಮಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟವರು ತಕ್ಷಣ ಇದನ್ನು ಸರಿ ಮಾಡಿ ವ್ಯವಸ್ಥೆ ಮಾಡಬೇಕು. ಮಾಣಿ ಹಾಗೂ ಮೈಸೂರು ಕಡೆಯಿಂದ ಬರುವ ವಾಹನಗಳು ಕೆಲವು ವಾಹನಗಳು ಬೈಪಾಸ್ ರಸ್ತೆಯ ಮೂಲಕ ನೇರವಾಗಿ ಮಂಗಳೂರಿಗೆ ಹಾದು ಹೋದರೆ ಇನ್ನು ಕೆಲವು ವಾಹನಗಳು ನೇರವಾಗಿ ಪುತ್ತೂರು ಪೇಟೆ ಸಂಪರ್ಕಿಸುವ ರಸ್ತೆಯಲ್ಲಿ ಹಾದು ಹೋಗ್ತದೆ. ಇದರಿಂದಾಗಿ ಪುತ್ತೂರು ಪೇಟೆಯಿಂದ ಬರುವ ವಾಹನಗಳಿಗೆ ಎದುರುಗಡೆಯಿಂದ ಬರುವ ವಾಹನಗಳು ಯಾವ ಕಡೆಗೆ ಬರುತ್ತವೆ ಎನ್ನುವ ಲೆಕ್ಕಾಚಾರವೂ ಸಿಗದ ಕಾರಣವೇ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಪಘಾತಗಳು ಸಂಭವಿಸುತ್ತವೆ. ರಸ್ತೆ ಸಾಕಷ್ಟು ಅಗಲವಿದ್ರೂ ಸರಿಯಾದ ಮಾರ್ಗಸೂಚಿ ಡಿವೈಡರ್ಗಳನ್ನು ಸಮರ್ಪಕವಾಗಿ ಅಳವಡಿಸದಿದ್ದ ಕಾರಣ ಪ್ರತಿನಿತ್ಯ ಈ ಜಂಕ್ಷನ್ನಲ್ಲಿ ಅಪಘಾತಗಳು ಸಂಭವಿಸುವುದಕ್ಕೆ ಮುಖ್ಯ ಕಾರಣವೂ ಆಗಿದೆ. ಸರ್ಕಲ್ ದರ್ಬೆ ಬಳಿ ಇರುವ ಸರ್ಕಲ್ ಇಲ್ಲಿ ಟ್ರಾಫಿಕ್ಗೆ ತುಂಬ ತೊಂದರೆ ಆಗ್ತದೆ. ತುಂಬ ತೊಂದರೆ ಅಂದರೆ ಕನ್ಫ್ಯೂಸ್. ಈಗ ದೂರದಿಂದ ಬರುವ ಲಾರಿಯವರಿಗೆ, ಕಾರ್ನವರಿಗೆ, ಈಗ ಮಡಿಕೇರಿ ಕಡೆಯಿಂದ ಬರುವವರಿಗೆ ಕನ್ಫ್ಯೂಸು. ಇದು ಈ ಸರ್ಕಲ್ ಆದಮೇಲೆ ತುಂಬ ಇಲ್ಲಿ ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ ತುಂಬ ಆಗಿದೆ. ಅದಲ್ಲದೆ ನಿನ್ನೆ ಮೊನ್ನೆ ಎಲ್ಲ ಡೆತ್ ಆಗಿದೆ, 2-3 ಡೆತ್ ಆಗಿದೆ. ಹಾಗೆ ಅದರ ಮುಂಚೆ ಸಹ ಆಗಿದೆ. ಅದೇ ಇದರ ಬಗ್ಗೆ ಒಂದು ಸೂಕ್ತ ಕ್ರಮವನ್ನು ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಆದಷ್ಟು ಬೇಗ ಮುಂದುವರಿಸಬೇಕು. ಮತ್ತು ಈ ಸರ್ಕಲ್ನ ಅದರ ಒಂದು ಕ್ರಮ ಮುಂಚೆ ಅದು ಹೇಗೆ ಉಂಟು ಅದು ಸರಿಯಾಗಿ ಅದರ ಒಂದು ಪಾಯಿಂಟಲ್ಲಿ ಇಲ್ಲ. ಅದು ಈ ಜಾಗ ತುಂಬ ಉಂಟು, ಆದರೆ ಅದನ್ನು ಯಾವ ಕಡೆಗೆ ಇದು ಮಾಡಿ ತಿರುಗಿಸಿದಾರೋ ಗೊತ್ತಿಲ್ಲ. ಅದನ್ನು ಸೂಕ್ತ ಕ್ರಮ ಆದಷ್ಟು ಬೇಗ ಮಾಡಬೇಕಂತ ನಮ್ಮ. ಈಗ ಏನಾಯಿತು ಅಂತ ಹೇಳಿದರೆ ಡಬಲ್ ರೋಡ್ ಆದಮೇಲೆ ತುಂಬ ಆಕ್ಸಿಡೆಂಟ್ ಆಗ್ತಾ ಉಂಟು. ಮತ್ತು ಡೈಲಿ ಆಕ್ಸಿಡೆಂಟ್ ಆಗ್ತದೆ. ಒಟ್ಟಾರೆ ಗಾಡಿಗಳು ಹಿಗ್ಗಮುಗ್ಗ ಬರ್ತಾರೆ. ಅವರಿಗೆ ಎಂತ ಅಂತ ಗೊತ್ತಾಗ್ತಾ ಇಲ್ಲ, ಈಗ ಕಂಪ್ಲೀಸ್ ಆಗ್ತಾ ಇಲ್ಲ ಅಣ್ಣವಟ್ಟು. ನಿನ್ನೆ ಸಹ ಇಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ನಮಗೆ ನೋಡುವಾಗಲೇ ತಲೆ ಬಿಸಿ ಆಗ್ತದೆ. ಯಾವ ಕಡೆಯಿಂದ ಬರಬೇಕು, ಏನು ಮಾಡಬೇಕು ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ ವಾಹನ ಓಡಿಸುವವರಿಗೆ. ಅದಕ್ಕೆ ಸಂಬಂಧಪಟ್ಟವರು ಇದನ್ನು ಕೂಡಲೇ ಕ್ರಮ ಕೈಗೊಳ್ಳಬೇಕು. ದಿನಂಪ್ರತಿ ಅವಘಡಕ್ಕೆ ಕಾರಣವಾಗ್ತಾ ಇರುವ ಪತ್ರಾವೋ ಜಂಕ್ಷನ್ನಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸುವ ಕಾಮಗಾರಿ ತಕ್ಷಣ ನಡೆಯಬೇಕಾಗಿದೆ. ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಈ ಜಂಕ್ಷನ್ ಇನ್ನಷ್ಟು ಬಲಿ ಪಡೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ.
ಪ್ರವೀಣ್, ವಿ4 ನ್ಯೂಸ್ 24/7 ಪುತ್ತೂರು.